ಯುಎಇ ಅರಬ್ ಅಮೀರರ ಒಕ್ಕೂಟ ದೇಶವು ಅತಿ ಹೆಚ್ಚು ದಾಳಿಂಬೆ ಆಮದು ಮಾಡಿಕೊಳ್ಳುವ ದೇಶವಾಗಿದೆ. ಅತಿ ಹೆಚ್ಚು ದಾಳಿಂಬೆ ರಫ್ತು ಮಾಡುವ ದೇಶ ಭಾರತ. ಹಣ್ಣುಗಳ ಆಭರಣ ಎನ್ನಲಾದ ದಾಳಿಂಬೆ ತನ್ನ ಕೆಂಪು ಹರಳು ಸಿಹಿ ಬೀಜದಿಂದ ವಿಶೇಷ ಹಣ್ಣು ಎನಿಸಿದೆ. ಪೋಷಕಾಂಶಗಳ ಗಣಿಯಾದ ಈ ಹಣ್ಣು ಕಳೆದೊಂದು ದಶಕದಿಂದ ಪ್ರಪಂಚದಲ್ಲಿ ಬಹುಬೇಡಿಕೆಯನ್ನು ಪಡೆಯುತ್ತಿದೆ. ಇರಾನ್ನಿಂದ ಭಾರತದವರೆಗಿನ ಪ್ರದೇಶ ದಾಳಿಂಬೆಯ ಮೂಲ ನೆಲೆಯಾಗಿದೆ. ಇಂದು ಭಾರತವು ಹೆಚ್ಚು ದಾಳಿಂಬೆ ಬೆಳೆಯುವ ದೇಶವಾಗಿದೆ. ಹೆಚ್ಚು ದಾಳಿಂಬೆ ಬೆಳೆಯುವ ದೇಶಗಳು ಕ್ರಮವಾಗಿ ಭಾರತ, ಇರಾನ್, ಈಜಿಪ್ಟ್, ಟರ್ಕಿ, ಯುಎಸ್ಎ ಮತ್ತು ಸ್ಪೇನ್. ಅದೇ ರೀತಿ ಅತಿ ಹೆಚ್ಚು ದಾಳಿಂಬೆ ಆಮದು ಮಾಡಿಕೊಳ್ಳುವ ದೇಶಗಳು ಕ್ರಮವಾಗಿ ಯುಎಇ, ಸೌದಿ ಅರೇಬಿಯಾ, ಓಮನ್, ಕತಾರ್, ಬಹರೈನ್, ಕುವೈತ್ ದೇಶಗಳಾಗಿದೆ. ಜಾಗತಿಕ ರಫ್ತು ಪೂರೈಕೆ ಪಾಲು ಹೀಗಿದೆ: ಭಾರತ 40%, ಇರಾನ್ 25%, ಈಜಿಪ್ಟ್ 15%, ಟರ್ಕಿ 10%, ಸ್ಪೇನ್ 7%. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಅಬುಧಾಬಿ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.